ಇಂದು ತುಳುನಾಡಿನಲ್ಲಿ ಹಾಳೆ ಮರದ ಕಷಾಯ ಹಾಗೂ ಮೆಂತೆ ಗಂಜಿ ತಿಂದು ಆಷಾಢ ಆಟಿ ಅಮಾವಾಸ್ಯೆಯನ್ನ ಆಚರಿಸಲಾಯಿತು. ಆಟಿ ಅಮಾವಾಸ್ಯೆ ದಿನವಾದ ಇಂದು ಮುಂಜಾನೆ ಎದ್ದು ಹಾಳೆ ಮರದ ತೊಗಟೆಯನ್ನ ತಂದು ಸಿಪ್ಪೆ ತೆಗೆದು ಬೆಳ್ಳುಳ್ಳಿ ಕರಿಮೆಣಸಿನೊಂದಿಗೆ ಗುದ್ದಿ ರಸವನ್ನ ತೆಗೆದು ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ಸೇವಿಸಲಾಗುತ್ತೆ. ಇನ್ನು ಈ ಕಷಾಯ ಕುಡಿದ್ರೆ ಸಕಲ ರೋಗಗಳು ಗುಣವಾಗುತ್ತೆ, ಅಲ್ಲದೆ ಯಾವುದೇ ರೋಗಗಳು ಬಾಧಿಸುವುದಿಲ್ಲ ಎಂಬ ನಂಬಿಕೆ ತುಳುನಾಡಿನಾದ್ಯಂತ ಇದೆ.